ಹಾಯ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ಇವತ್ತು ನಾನು ಮೇಕಪ್ ವಿಡಿಯೋ ಮಾಡ್ತಾ ಇದ್ದೇನೆ. ಅಂದರೆ ನಾನು ಯಾವ ಮೇಕಪ್ ಬ್ರ್ಯಾಂಡನ್ನು ಯೂಸ್ ಮಾಡ್ತಿದ್ದೇನೆ ಅಂತ, ಪ್ರಾಡಕ್ಟನ್ನು ಯೂಸ್ ಮಾಡ್ತಿದ್ದೇನೆ ಅಂತ. ಸೊ ನನಗೆ ಈಗ ಹೋಸ್ಟಿಗೆ ಹೋಗ್ಲಿಕ್ಕೆ ಉಂಟು. ಒಂದು ಹೋಸ್ಟ್ ಇದೆ, ಮೆಹಂದಿದು ಹೋಸ್ಟ್, ಅಂದರೆ MC. ಸೊ ಹಾಗಾಗಿ ಈಗ ರೆಡಿ ಆಗಬೇಕು. ತುಂಬ ಚೆನ್ನಾಗಿ ಕೇಳ್ತಾ ಇದ್ರಿ ಯಾವ ಮೇಕಪ್ ಪ್ರಾಡಕ್ಟನ್ನು ಯೂಸ್ ಮಾಡ್ತೀರಾ ಅಂತ. ಸೊ ಹಾಗಾಗಿ ಯಾಕೆ ವಿಡಿಯೋ ಮಾಡಬಾರ್ದು ಅಂತ ಅನಿಸ್ತು ನನಗೆ. ಸೊ ಎಲ್ಲವೂ ನಿಮಗೆ ಲಿಂಕ್ ಸಮೇತ ನಿಮಗೆ ಹಾಕ್ತೇನೆ, ಓಕೆನಾ. ಈಗ ಆಲ್ಮೋಸ್ಟ್ ಸ್ವೆಟ್ ಆಗಿದೆ, ಸ್ನಾನ ಮಾಡಿ ಬಂದದಷ್ಟೇ. ಇದೆಲ್ಲ ಹೇರ್ ಎಲ್ಲ ಒಣಗಬೇಕಷ್ಟೇ. ಈಗ ನಾನು ಹೇಗೆ ರೆಡಿ ಆಗ್ತೇನೆ ಅಂತ ನೋಡೋ, ಓಕೆನಾ. ಅದಕ್ಕೂ ಮುನ್ನ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ಗೈಸ್, ಎಂತ ಗೊತ್ತುಂಟಾ, ನನ್ನ ಟ್ರೈಪಾಯ್ಡ್ ಅಂದರೆ ಮೊಬೈಲ್ ಸ್ಟ್ಯಾಂಡನ್ನು ಆ ಭಾಷೆಲ್ಲದ ಸಚಿನ್ ತಗೊಂಡೋಗಿದ್ದಾನೆ. ಅದಕ್ಕೆ ಇಲ್ಲಿ ಐಶು ಇದ್ದಾಳೆ. ಸೊ ಅವಳ ಹತ್ರ ನಾನು ಮೊಬೈಲ್ ಕೊಟ್ಟಿದ್ದೇನೆ. ಶೇಕ್ ಆಗ್ತಾ ಇರ್ಬೋದು, ಅವಳಿಗೆ ಗೊತ್ತಿಲ್ಲ, ಹೊಸತಲ್ಲ. ಸೊ ಹಾಗಾಗಿ ನಾನು ಇದರಲ್ಲಿ ಈ ಪೌಚಲ್ಲಿ ಮೇಕಪ್ ಕಿಟ್ಟನ್ನು ಇಟ್ಕೊಳ್ಳೋದು. ನನ್ನ ಮಗಳು ಬಂದು ಇನ್ನು ಉಪದ್ರ ಮಾಡಿದ್ರಲ್ಲಿ ನಂಗೆ ಆಗ್ಲಿಕ್ಕಿಲ್ಲ. ನೋಡಿ, ಶೇಕ್ ಮಾಡಿ ಸ್ಟಾರ್ಟ್ ಮಾಡಿದ್ವಿ. ಪೂಲಿ ಪೂಲಿ ಅವೆಲ್ಲ ಅಲ್ಲೆಲ್ಲ ಪೂಲಿ ಪೂಲಿ ನಾನೇ ಸರಿ ಬರ್ತೋಗ್ಬೇಕಷ್ಟೇ. ಎಸ್, ನಾನು ಯೂಸ್ ಮಾಡುವಂಥ ಪ್ರಾಡಕ್ಟ್ ಫೇಸಸ್ ಕೆನಡದು ಕೂಡ ಇರ್ತದೆ, ಮತ್ತು NYB ಅವರದ್ದು ಕೂಡ ಇರ್ತದೆ, ಆಯಿತಾ. ನೋಡಿ, NYB ಅವರದ್ದು ಮೇಕಪ್ ಫೌಂಡೇಶನ್ ಮತ್ತು ಸ್ಟ್ರೋಬ್ ಕ್ರೀಮ್ ಉಂಟು. ಸೊ ಫಸ್ಟಿಗೆ ಫೇಸನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ, ಓಕೆನಾ. ಒಂದು ಸ್ಪಾಂಜ್ ರೆಡಿ ಮಾಡಿ ಇಟ್ಕೊಳ್ಳಿ. ನಾನು ಇದನ್ನು ಸ್ಪಾಂಜಿಗೆ ಸ್ವಲ್ಪ ನೀರೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಸ್ವಲ್ಪ ಸಣ್ಣದಿರ್ತದೆ ಈ ಸ್ಪಾಂಜ್. ಸೊ ನೀರೆಲ್ಲ ಹಾಕಿದ ನಂತರ ಇದು ಸ್ವಲ್ಪ ಸೈಜ್ ದೊಡ್ಡದಾಗ್ತದೆ. ಇದನ್ನು ನೀವು ಮೇಕಪ್ಗೆ ಯೂಸ್ ಮಾಡಬೇಕು. ಬ್ಲೆಂಡ್ ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಸೊ ಹಾಗಾಗಿ ಮೇಕಪ್ ಸ್ಪಾಂಜ್ ಅಂತ ಇರ್ತಾರೆ. ಇದರದ್ದೆಲ್ಲ ನಾನು ನಿಮಗೆ ಲಿಂಕ್ ಹಾಕ್ತೇನೆ, ಓಕೆನಾ. ಫಸ್ಟಿಗೆ ನಿಮ್ಗೆ ಏನಾದರೂ ಮೇಕಪ್ ಸೈಡ್ ಎಫೆಕ್ಟ್ ಆಗಬಾರ್ದು ಅಂತ ಇದ್ದರೆ, ಸೊ ನೀವು ಫಸ್ಟಿಗೆ ನೀವು ಏನು ಹಾಕ್ಕೊಳ್ಬೇಕು ಗೊತ್ತಾ, ಪ್ರೈಮರ್. ಸೊ ನನ್ನ ಹತ್ರ ಇದು ಸಣ್ಣದಿರೋದು ಪ್ರೈಮರ್, ನಾನು ಜಾಸ್ತಿ ಯೂಸ್ ಮಾಡೋದಿಲ್ಲ. ಹಾಗಾಗಿ ಫೌಂಡೇಶನ್ ಹಾಕಿದಾಗ ಮಾತ್ರ ನಾನು ಇದನ್ನು ಹಾಕೋದು. ಸೊ ಹಾಗಾಗಿ ನಾನೀಗ ಪ್ರೈಮರ್ ಹಾಕ್ತಾ ಇದ್ದೇನೆ. ನನ್ನ ಮಗಳು ಬಂದು ನೋಡಿ, ಅವಳು ಬಿಡುವುದೇ ಇಲ್ಲ, ಆಯ್ತಾ. ಸೊ ಸ್ವಲ್ಪ ನಾನು ಜಾಸ್ತಿ ಪ್ರೈಮರ್ ಹಾಕಬೇಡಿ, ಮುಖಕ್ಕೆ ಒಳ್ಳೆಯದಲ್ಲ ಪ್ರೈಮರ್. ಫೌಂಡೇಶನ್ ಹಾಕುವಾಗ ಪ್ರೈಮರ್ ಹಾಕ್ಕೊಂಡ್ರೆ ತುಂಬ ಬೆಟರ್. ಕೆಲವರು ಹೇಳ್ತೀರಿ ನಿಮಗೆ ಮೇಕಪ್ ಯಾಕೆ, ನೀವು ಮೇಕಪ್ ಮಾಡಬೇಡಿ ಅಂತ. ಆದರೆ ಮೇಕಪ್ ಬೇಕು, ಕ್ಯಾಮರಾಕ್ಕೆ ಚೆಂದ ಬರಬೇಕು ಅಂತ ಹೇಳಿದರೆ ಮೇಕಪ್ ಬೇಕೇ, ಆಯಿತಾ. ನನಗೆ ಇದು ಕರೆಕ್ಟ್ ಕಾಣೋದಿಲ್ಲ, ಅದಕ್ಕೆ ನಾನು ಇದನ್ನು ಯೂಸ್ ಮಾಡ್ತೇನೆ, ನನ್ನ ಮಿರರ್. ನನ್ನ ಮಗಳು ಬಂದರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ಬೋದು ಗೈಸ್, ದಯವಿಟ್ಟು ಕ್ಷಮಿಸಿ. ಬಂದು ಪೋಲಿ ಪೋಲಿ ಅವೆಲ್ಲ ಅಣ್ಣ ಪೋಲಿ ಅಣ್ಣ ಮಾಮು ಮಾತೊಲ್ಲೇರು ಪೋಲಿ ಅಣ್ಣನತ್ತ ಮಾಮೂನತ್ಲ ಅದ್ರ ಜನದ ಒಂದು ದೊಡ್ಡ ಪಿಂಪಲ್ ಬಿದ್ದಿದೆ ನೋಡಿ, ಇಲ್ಲಿ ಪಿಂಪಲ್ ಬಿದ್ದಿದೆ. ಅದೇ ಫೌಂಡೇಶನ್ ಎಲ್ಲ ಜಾಸ್ತಿ ಯೂಸ್ ಮಾಡಿದರೆ ಪಿಂಪಲ್ಸ್ ಎಲ್ಲ ಹಾಗೆ ಆಗುತ್ತೆ, ಎಂತ ಮಾಡೋದು ಹೇಳಿ. ಸೊ ಆಯಿತು, ಪ್ರೈಮರ್ ಯೂಸ್ ಮಾಡಿದ ನಂತರ ನಾನು NYB ಅವರದ್ದು, ಅದಕ್ಕಿಂತ ಮುಂಚೆ ಇದು 3 in 1 ಆಯಿತು. ಇದರಲ್ಲಿ ಪ್ರೈಮರ್, ಫೌಂಡೇಶನ್, ಸಿರಮ್. ನಾನು ಪ್ರೈಮರ್ ಯೂಸ್ ಮಾಡಬೇಕು ಅಂತಲೇ ಇರಲಿಲ್ಲ, ಬಟ್ ಅದು ಚೆನ್ನಾಗಿದೆ. ಇದು ಪ್ರೈಮರ್ ಉಂಟಲ್ವಾ, ಯಾವುದು ಗೊತ್ತಾ, ಪ್ರೋ ಸ್ಟ್ರೋಬ್ ಕ್ರೀಮ್ NYB ಅವರದ್ದು ಪಿಂಕ್ ಟೊಪಾಸ್ ಅಂತ ಉಂಟು. ಎಂಥದ್ದು ಇದು ಗ್ಲೋ ಆಗುತ್ತಂತೆ, ಮೇಕಪ್ ಚೆನ್ನಾಗಿ ಹಿಡಿದಿಟ್ಕೊಳ್ತದೆ, ಗ್ಲೋ ಆಗ್ತದಂತೆ. ಸೊ ಅದಕ್ಕೋಸ್ಕರ ನಾನು ಇದನ್ನು ಯೂಸ್ ಮಾಡ್ತಿರೋದು, ಓಕೆನಾ. ನೆಕ್ಸ್ಟ್ NYB ಅವರದ್ದು 3 in 1 ಫೌಂಡೇಶನ್ ಹಾಕ್ತಾ ಇದ್ದಾನೆ. ತೆಗಿಲಿಕ್ಕೆ ಕಷ್ಟ ಉಂಟು. ಇದು ಸಿರಮ್ ಟೈಪಲ್ಲಿ ಗೊತ್ತಾಯ್ತಾ, ಹೀಗೆ ಹಾಕೋದು, ಕೈಯಲ್ಲಿ ಹಾಕಬೇಕು ಅಂತಲೇ ಇಲ್ಲ. ನಾನು ಇದನ್ನು ಯೂಸ್ ಮಾಡ್ತೇನೆ. ಎಲ್ಲ ಉಚ್ಚಿತು ಗೈಸ್. ಇದರಲ್ಲಿ ಬ್ಲೆಂಡ್ ಮಾಡಿದ್ರೆ ಉಂಟಲ್ಲ, ಕರೆಕ್ಟ್ ಬ್ಲೆಂಡ್ ಆಗ್ತದೆ. ಸೊ ಹಾಗಾಗಿ ಇದರಲ್ಲಿ ಜಾಸ್ತಿ ಬ್ಲೆಂಡ್ ಮಾಡಿ, ಓಕೆನಾ. ಇದು ಬೇಸ್ ಆಗಿ ನಾನು ಈಗ ಫೌಂಡೇಶನ್ NYB ಅವ್ರದ್ದು ಫೌಂಡೇಶನ್ ಹಾಕ್ತಿದ್ದೇನೆ ಬೇಸ್ ಆಗಿ. ಬೇಸ್ ಫಸ್ಟಿಗೆ ಪ್ರೈಮರ್ ಹಾಕಿದ್ದೇನೆ. ಇಲ್ಲಿ ಕೆಲವು ಮಂಗಗಳಿದ್ದಾವೆ, ಕಮೆಂಟ್ ಹಾಕ್ಲಿಕ್ಕೆ ಆಯ್ತಾ, ಅದನ್ನೆಲ್ಲ ಅವಾಯ್ಡ್ ಮಾಡಿ.
ನಿಮಗೆ ಕೇಳಲಿಕ್ಕಿಲ್ಲ, ಅವರು ದೂರದಲ್ಲಿದ್ದಾರೆ, ನನಗೆ ಕೇಳ್ತದೆ. ನೋಡಿ ಕಲ್ಲರೇ ಚೇಂಜ್ ಆಯ್ತು. ಕವಿತಾ ಹೇಗಿದ್ದವಳು ಹೇಗಾದ್ಲು ನೋಡಿ, ಈಗ ಹೇಗೆ ಆಗ್ತದೆ ನೋಡಿ ಆಯ್ತಾ. ಇದನ್ನ ಹಾಕಿದ ನಂತರ ಸಿರಮ್ ತಕೊಂಡಿದ್ದೇನೆ. ಇದನ್ನ ಸ್ವಲ್ಪ ಕೈಗೆ ಹಾಕೊಳ್ತಾನೆ. ಸಿರಮ್ ಪ್ಲಸ್ ಸ್ಟ್ರೋಬ್ ಕ್ರೀಮ್, ಇದೆರಡನ್ನ ಕೂಡ ಮಿಕ್ಸ್ ಮಾಡಿಕೊಂಡು ಹಾಕ್ತಾನೆ ಆಯ್ತಾ. ತುಂಬಾ ಚೆನ್ನಾಗಿರುತ್ತೆ. ನಾನು ಕೈಯಲ್ಲೇ ಮಿಕ್ಸ್ ಮಾಡೋದಾಯ್ತಾ. ಇದು ನಿಮಗೆ ಗ್ಲೋ ಮೇಕಪ್ ಅನ್ನು ಕೊಡುತ್ತೆ. ಮತ್ತೆ ನಿಮಗೆ ಈ ಕಣ್ಣಿನ ಇದು ಕೆಳಗೆ ಕಾಲೆಲ್ಲ ಇರ್ತದಲ್ಲ, ಸೊ ಅಲ್ಲೆಲ್ಲ ಜಾಸ್ತಿ ಹಾಕೊಳ್ಳಿ, ಗ್ಲೋನೆಸ್ ಜಾಸ್ತಿ ಕೊಡ್ತದೆ ಇದಾಯ್ತಾ. ನೀವು ಯಾವ್ದು ಪ್ರಾಡಕ್ಟ್ ಯೂಸ್ ಮಾಡೋದು ಅಂತ ನಿಮಗೆ ಗೊತ್ತಾಗ್ತಿಲ್ಲ, ನನಗೆ ಗೊತ್ತು. ಅದಕ್ಕೋಸ್ಕರ ನಾನು ನಿಮಗೆ ಎಲ್ಲ ಲಿಂಕ್ ಹಾಕ್ತೇನೆ, ಸೊ ಅದನ್ನೇ ಫಾಲೋ ಮಾಡಿ. ಓಕೆನಾ? ಇಟ್ಕೊಳ್ಳ ಸ್ಟಾಪ್ ಕೊಡು ಮಲ್ಲೇಜಿ. ಎಸ್, ಇಷ್ಟು ಕೂಡ ಓಕೆ. ಬಟ್ ನಾನು ಪ್ರತಿ ಸಲ ಕೂಡ ಕಾಂಪ್ಯಾಕ್ಟ್ ಹಾಕ್ತೇನೆ. ಇಷ್ಟು ಕೂಡ ಹಾಕಿದರೆ ಸಾಕಾಗ್ತದೆ. ಇದು 24 hour ಇರ್ತದೆ. ನಾನು ಮಾತ್ರ ಇದು ಹಾಕ್ತೇನೆ, ಏನು ಕಾಂಪ್ಯಾಕ್ಟ್ ಹಾಕ್ತೇನೆ. ಹಾಗಾಗಿ ಮೇಕಪ್ ಚೆನ್ನಾಗಿ ಬರುತ್ತೆ. ಜಸ್ಟ್ ವೆಯ್ಟ್. ಎಸ್, ರೆಡಿ ಆದೆ. ಐಸ್ ಕ್ರೀಮ್ ತಿಂದೆ, ಹಾಗಾಗಿ ಸ್ವಲ್ಪ ಹೋಯ್ತು, ಮತ್ತು ಸ್ವೆಟ್ ಆಗಿ ಹೋಯ್ತು. ಎಂತ ಗೊತ್ತಾ, ನಾನು ಆಗಲೇ ಅರ್ಧದಲ್ಲಿ ಸ್ಟಾಪ್ ಮಾಡಿದೆಲ್ಲ ಮೇಕಪ್. ನಾನು ಫೇಸಸ್ ಕೆನಡದ್ದು ಕಾಂಪ್ಯಾಕ್ಟ್ ಹಾಕಿರೋದು. ಸೊ ಆಗ ಲಚ್ಚು ಬಂದ್ಲು. ಸೊ ಹಾಗಾಗಿ ಲಚ್ಚನ್ನು ಐಶು ಜೊತೆ ಕೊಟ್ಟೆ, ಅವಳ ನೋಡ್ಕೊ ಅಂತ. ಆನಂತರ ನಾನು ಮೇಕಪ್ ಮಾಡ್ತಾ ಹೋದೆ. ನನಗೆ ಸೆಲ್ಫ್ ಮೇಕಪ್ ಮಾಡಲಿಕ್ಕೆ ಆಗಲಿಲ್ಲ, ಯಾಕಂದರೆ ಟ್ರೈಪಾಯ್ಡ್ ಆ ಸಚಿನ್ ಮಂಗ ತೊಗೊಂಡು ಹೋಗಿ ಅವನ ಕಾರಲ್ಲಿ ಇಟ್ಟಿದ್ದಾನೆ. ಅದು ತಗೊಂಡು ಬಂದು ಕೊಡಲೇ ಇಲ್ಲ. ಅವನಿಗೆ ಕಾಲ್ ಮಾಡಿ ಹೇಳಿದೆ. ಸೊ ಹಾಗಾಗಿ ಆಗಲಿಲ್ಲ. ಈಗ ಮೇಕಪ್ ಎಲ್ಲ ಆಗಿದೆ ನೋಡಿ. ಸೊ ಯಾವ ಪ್ರಾಡಕ್ಟ್ ಅಂತೆಲ್ಲ ಹೇಳ್ತೇನೆ. ಫಸ್ಟಿಗೆ ಹಾಕಿರೋದು ಪ್ರೈಮರ್, ಆನಂತರ NYB ಅವರದ್ದು 3-in-1 ಫೌಂಡೇಶನ್ ಮತ್ತು ಸ್ಟ್ರೋಬ್ ಕ್ರೀಮ್, ಆಮೇಲೆ ಕಾಂಪ್ಯಾಕ್ಟ್ ಫೇಸಸ್ ಕೆನಡದ್ದು ಸ್ವಲ್ಪ, ಮತ್ತು ಸೆಟ್ಟಿಂಗ್ ಸ್ಪ್ರೇ ಹಾಕಿದೆ, ಮತ್ತು ಐಬ್ರೂ ಮತ್ತು ಐಲೈನರ್ ಮತ್ತು ಲಿಪ್ಸ್ಟಿಕ್. ಇಷ್ಟೇ. ಹಸ್ಬೆಂಡ್ ಬಂದರು. ಸೊ ಈಗ ಹೋಸ್ಟಿಗೆ ಹೋಗೋದು. ಇವತ್ತು ಇರುವಂಥದ್ದು ಕಕ್ಕೆ ಪದವಲ್ಲಿ ಉಪ್ಪಿನಂಗಡಿ ಆಚೆ ಆಗ್ತದೆ. ನನಗೆ ಮೊದಲೆಲ್ಲ ನಾನು ಹೋಸ್ಟಿಗೆಲ್ಲ ಹೋಗ್ತಾ ಇರಲಿಲ್ಲ, ಯಾಕಂತ ಹೇಳಿದರೆ ರಾತ್ರಿ ಟೈಮಲ್ಲೆಲ್ಲ ಹೋಗಬೇಕಲ್ಲ ಅಂತ. ಈಗ ನನ್ನ ಹಸ್ಬೆಂಡ್ ಪಾಪ ಸಪೋರ್ಟ್ ಇದ್ದಾರೆ, ಸೊ ಹಾಗಾಗಿ ಹೋಗೋದು ಅಷ್ಟೇ. ನೋಡಿ ಬಂದರು, ಹೇಳಿದ ಟೈಮಿಗಿಂತ ಬೇಗ ಬಂದರು. ಈಗ ಹೊರಡಬೇಕು, 7 ಗಂಟೆಗೆ ಅಲ್ಲಿ ರೀಚ್ ಆಗಬೇಕು. ಈಗಲೇ 6 ಗಂಟೆ ಕಳೀತು. ಮತ್ತೆ ನೋಡುವ, ಕಂಟಿನ್ಯೂ ಮಾಡಲಿಕ್ಕೆ ಆದ್ರೆ ಮಾಡ್ತೇನೆ, ಇಲ್ಲದ್ರೆ ನಾಳೆ ಕಂಟಿನ್ಯೂ ಮಾಡ್ತೇನೆ. ಇದು ಹೊಸ ಡ್ರೆಸ್, ಹೋಸ್ಟಿಗೆ ಅಂತಲೇ ಪರ್ಚೇಸ್ ಮಾಡಿರೋದು. ನಾವು ಒಂದೊಂದು ಹೋಸ್ಟಿಗೆ ಒಂದೊಂದು ಪರ್ಚೇಸ್ ಮಾಡ್ತೇನೆ. ಹೊರಟು ನಿಂತಿದ್ದೇನೆ, ಲೇಟ್ ಆಯಿತು ಅಂತ ಹೇಳ್ತಿದ್ದೇನೆ. ಆದರೆ ಸಹ ನನ್ನ ಗಂಡ ನನ್ನ ಮಗಳನ್ನು ಕರ್ಕೊಂಡು ಹೋದ್ರು. ಇನ್ನೇನು ವಿಡಿಯೋ ನಮ್ಮ ದೇವಿನ ಕ್ಷೇತ್ರ, ನಮ್ಮ ಕಟೀಲಿದ ಕ್ಷೇತ್ರ. ಮನೆಗೆ ಹೋಗ್ತಾ ಇದ್ದೇವೆ. ನನ್ನ ಹಸ್ಬೆಂಡ್ ಇದ್ದದ್ರಿಂದ ಎಲ್ಲ ಆಗ್ತಾ ಉಂಟು ಅಷ್ಟೇ, ಇಲ್ಲದಿದ್ರೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ನನ್ನ ಹಸ್ಬೆಂಡಿಗೆ. ನೋಡಿ ಥಮ್ಸ್ ಅಪ್ ಮಾಡಿದ್ರು.
ಎಸ್, ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾಳಿನ ವಿಡಿಯೋದಲ್ಲಿ ಸಿಗೋಣ. ಚಾಚಾ ಬಾಯ್, ಟೇಕ್ ಕೇರ್.